ಯಾವುದೇ ಕೂಲ್ ಡ್ರಿಂಕ್ಸ್ ಬಾಟಲ್ನಲ್ಲಿ ತಳಭಾಗ ಚಪ್ಪಟೆ ಆಗಿರಲ್ಲ ಯಾಕೆ? ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ತಂಪು ಪಾನೀಯಗಳ ಬಾಟಲಿಯ ತಳಭಾಗ ಎಂದಿಗೂ ಕೂಡ ಸಮತಟ್ಟಾಗಿರೋದಿಲ್ಲ ಯಾಕೆ ಗೊತ್ತಾ? ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಬಹುತೇಕರು ಮುಗ್ಗರಿಸ್ತಾರೆ. ಯಾಕಂದರೆ ಇದೊಂದು ಕಠಿಣವಾದ ಸವಾಲೇ ಸರಿಯಾಗಿದೆ. ನಮ್ಮ ಸುತ್ತಲೂ ಅನೇಕ ವಸ್ತುಗಳು ಇವೆ. ನಾವು ಪ್ರತಿದಿನ ಅವುಗಳನ್ನು ನೋಡ್ತೀವಿ. ಅವುಗಳ ಆಕಾರಗಳು ವಿಭಿನ್ನವಾಗಿರ್ತವೆ. ಆದರೆ ಅದು ಏಕೆ ಭಿನ್ನವಾಗಿದೆ ಅನ್ನೋದು ಯೋಚಿಸೋದೇ ಇಲ್ಲ ನಾವು. ಅಂತಹ ಒಂದು ವಸ್ತು ಅಂದರೆ ತಂಪು ಪಾನೀಯ ಬಾಟ್ಲು, ಅಂದರೆ ವಾಟರ್ ಬಾಟ್ಲು, ಈಗ ಜ್ಯೂಸ್ ಬಾಟಲ್ಸ್ ಬರುತ್ತಲ್ಲ ಅದು. ಅಲ್ಲದೆ ತಂಪು ಪಾನೀಯದ ಕೆಳಭಾಗವು ಸಮತಟ್ಟಾಗಿರಲ್ಲ ಅನ್ನೋದು ನೀವು ಯಾರಾದರೂ ಗಮನಿಸಿದ್ದೀರಾ? ಅದ್ರ ಕೆಳಗೆ ಸ್ಟ್ರೈಕ್ಗಳಿವೆ ಎಂದು ಹೊಸ ಶೈಲಿ ಅಂತ ನಾವು ತಿಳ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆದರೆ ಅದು ಸರಿಯಾದ ಉತ್ತರ ಅಲ್ಲ ಫ್ರೆಂಡ್ಸ್. ಇದರ ಹಿಂದೆ ವಿಜ್ಞಾನವಿದೆ. ಈ ತಂಪು ಪಾನೀಯದ ಇತಿಹಾಸವು ಸುಮಾರು 17ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಯುರೋಪಿಯನ್ನರು ನೈಸರ್ಗಿಕವಾಗಿ ಕಾರ್ಬೋನೇಟೆಡ್ ಸ್ಟ್ರಿಂಗ್ ನೀರನ್ನು ತಯಾರಿಸೋದಕ್ಕೆ ಪ್ರಯತ್ನಿಸಿದ್ರು. ಇತಿಹಾಸ ಬಿಟ್ಟು ವರ್ತಮಾನಕ್ಕೆ ಬರೋಣ. ಯಾವುದೇ ಮಾರುಕಟ್ಟೆ ಉತ್ಪನ್ನದಂತೆ ಈ ಬಾಟಲಿಯನ್ನು ಸಹ ವಿವಿಧ ರೀತಿಯಲ್ಲಿ ವಿನ್ಯಾಸಗೊಳಿಸಬೇಕಾಗಿದೆ. ವಿವಿಧ ರೀತಿಯ ಕೋಲ್ಡ್ ಡ್ರಿಂಕ್ಸ್ಗಳು ಮತ್ತು ಬಾಟಲಿಗಳು ಸಹ ಇವೆ. ಆದರೆ ಯಾವುದೇ ತಂಪು ಪಾನೀಯ ಬಾಟಲಿಯ ಕೆಳಭಾಗದಲ್ಲಿ ಚಪ್ಪಟಿ ಆಗಿಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಇದಕ್ಕೆ ಪ್ರಮುಖ ಕಾರಣವೇನಪ್ಪ ಅಂತಂದರೆ ತಂಪು ಪಾನೀಯಗಳೊಳಗಿನ ಅನಿಲ. ವಾಸ್ತವವಾಗಿ ಅಂತಹ ಪಾನೀಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಬಾಟಲಿಗೆ ಚುಚ್ಚಲಾಗುತ್ತದೆ. ಬಾಟಲಿಯು ತಣ್ಣಗಾದಾಗ ಈ ಅನಿಲವು ಪರಿಮಾಣದಲ್ಲಿ ಹೆಚ್ಚಾಗುತ್ತದೆ. ಪರಿಮಾಣವನ್ನು ಹೆಚ್ಚಿಸೋದಕ್ಕೆ ಈ ರೀತಿಯ ವಿನ್ಯಾಸವು ಸೂಕ್ತವಾಗಿರುತ್ತೆ. ತಂಪಾಗಿಸುವಿಕೆಯು ಪಾನೀಯದೊಳಗೆ ಅನಿಲದ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಬಾಟಲಿಯಲ್ಲಿ ಒತ್ತಡವನ್ನು ಉಂಟು ಮಾಡುತ್ತದೆ. ಬಾಟಲಿಗಳು ಕೇವಲ ಈ ರೀತಿಯ ಆಕಾರದಲ್ಲಿರುವುದಿಲ್ಲ. ಕೆಳಭಾಗವು ಮೇಲ್ಭಾಗಕ್ಕಿಂತ ಹೆಚ್ಚು ಬಲವಾಗಿರುತ್ತದೆ. ಪರಿಣಾಮವಾಗಿ ಅವರು ಹೆಚ್ಚಿನ ಒತ್ತಡವನ್ನು ಸುಲಭವಾಗಿ ತಡೆದುಕೊಳ್ಳುತ್ತವೆ. ಹಾಗಾಗಿ ಕೆಳಭಾಗವನ್ನು ಸಮತಟ್ಟಾಗಿ ಮಾಡುವುದಿಲ್ಲ.